2024ರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಅಕ್ರಮದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಎಂದು ಆರೋಪಿಸಿ ನಡೆದ ಮಾರ್ಚ್ ವೇಳೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಸಹಿತ ಹಲವರನ್ನ ಬಂಧಿಸಲಾಯಿತು. ಲೋಕಸಭೆ ಕಲಾಪ ನಡೆಯುತ್ತಿದ್ದುದರಿಂದ ಇಂಡಿಯಾ ಮೈತ್ರಿಕೂಟದ ಹಲವು ಪಕ್ಷಗಳ ಸದಸ್ಯರು ಸಂಸತ್ ಭವನದ ಮಕರ ದ್ವಾರದಿಂದ ಮಾರ್ಚ್ ಆರಂಭಿಸಿದರು. ಟ್ರಾನ್ಸ್ಪೋರ್ಟ್ ಭವನದ ಕಡೆಯಿಂದ ಮೆರವಣಿಗೆಯಾಗಿ ಪ್ರತಿಪಕ್ಷಗಳವರು ಬರುವಾಗ ಪೊಲೀಸರು ಅವರನ್ನು ತಡೆದರು. ಲೋಕಸಭೆಯು ಮುಂದೂಡಲ್ಪಟ್ಟಾಗ ರಾಹುಲ್ ಗಾಂಧಿ ಮೊದಲಾದ ನಾಯಕರು ಬಂದು ಚುನಾವಣಾ ಆಯೋಗದ ವಿರುದ್ಧ ರ್ಯಾಲಿಯಲ್ಲಿ ಸೇರಿಕೊಂಡರು. ಅದಾಗಲೇ ರ್ಯಾಲಿ ತಡೆದಿದ್ದ ಪೊಲೀಸರು ಮಧ್ಯದಿಲ್ಲಿಯಲ್ಲಿ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಸಹಿತ ಹಲವಾರು ಪ್ರತಿಪಕ್ಷದ ನಾಯಕರನ್ನು ಬಂಧಿಸಿದರು. ಮೆರವಣಿಗೆ ತಡೆದ ಸ್ಥಳದಲ್ಲಿ ಇಂಡಿಯಾ ಮೈತ್ರಿ ಪಕ್ಷಗಳವರು ಬ್ಯಾನರ್ ಹಿಡಿದು ಘೋಷಣೆಯನ್ನು ಕೂಗುತ್ತಾ ರಸ್ತೆಯಲ್ಲಿ ಕುಳಿತರು. ಪೊಲೀಸರು ಅವರೆಲ್ಲರನ್ನೂ ಬಂಧಿಸಿ ರಸ್ತೆ ತೆರವುಗೊಳಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.